ವಿವಾದಗೀಡಾತಿನ ಆಸ್ಪತ್ರೆಡು ಸೂಚನಾ ಫಲಕ ಪಾಡ್ತೆರ ಬುರ್ಕದೆತ್ತದು ಉಲೈ ಬಲೆ ಪಂದು ಫಲಕಡು ಬರುತ್ತಂಡು ಒಂದು ಸಾಮಾಜಿಕ ಜಾಲತಾಣಡು ಭಾರಿ ಚರ್ಚೆಗೆ ಕಾರಣಲ ಆತಂಡು ಪುತ್ತೂರು ಸರ್ಕಾರಿ ಆಸ್ಪತ್ರೆಡು ಸೂಚನಾ ಫಲಕ ಪಾಡ್ತೆರ ರೋಗಿಲಿನ ಇಸಿಜಿ ರೂಮ್ದ ಬಾಕಿಲೆಡು ಸೂಚನಾ ಫಲಕ ಪಾಡ್ತೆರ ಕರಿನ 1 ವರ್ಷದ ಪಿರವು ಈ ಸೂಚನಾ ಫಲಕನು ಪಾಡ್ತೆರ ಸೂಚನಾ ಫಲಕದ ಫೋಟೋ ದೆತ್ತದು ಸಾಮಾಜಿಕ ಜಾಲತಾಣಡು ರಡ್ಡ ದಿನರ್ದು ದುಂಬೆ ಪಾಡ್ತಿತ್ತಂಡು ಪುತ್ತೂರು ಶಾಸಕರ ಇಪ್ಪುನ ವಾಟ್ಸಪ್ ಗ್ರೂಪ್ ಉಡ್ಲ ಪೋಸ್ಟ್ ಪೈತಂಡು ಪೋಸ್ಟ್ ವೈರಲ್ ಆವೋದಿತ್ತಿನೇ ಫಲಕ ದೆಪ್ಪೆರ ಆಸ್ಪತ್ರೆದ ಸಿಬ್ಬಂದಿಲೆ ನಮಿತ್ತು ಒತ್ತಾಯ ಮಂತಿದೆರ ಒತ್ತಡದ ಹಿನ್ನೆಲೆಡು ಸೂಚನಾ ಫಲಕನ ಆಸ್ಪತ್ರೆದ ಸಿಬ್ಬಂದಿ ದೆತ್ತದೆರ ಬುರ್ಕ ದೆಪ್ಪಂದೆ ಇಸಿಜಿ ಮನ್ಪುನಿ ಎಂಚ ಪಂದು ಆಸ್ಪತ್ರೆ ವೈದ್ಯರು ಬೊಕ ನರ್ಸ್ನಕುಲು ಗೊಂದಲಡು ಉಲ್ಲೆರ ಚಿಕಿತ್ಸೆಡ್ಲ ಈ ಪೋಸ್ಟ್ ಧರ್ಮನ ಕಂತದುಂಡ ತನ್ನ ಸಮುದಾಯಗೂ ಪುತ್ತೂರು ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೋನು ಬಪ್ಪಳಿಗೆ ಸ್ಪಷ್ಟೀಕರಣ ಕೊಡ್ತಾರ ಒಂದು ಇಸಿಜಿ ಮನ್ಪೆರ ಪೋಪುನ ಕೈತಲಿಪ್ಪುನ ರೂಮುಡು ಇಪ್ಪುನ ಸೂಚನಾ ಫಲಕ ನಮ್ಮ ಸಮುದಾಯದ ಕುಲೆ ಆಯ್ನ ಜೈನಬ ಡಾಕ್ಟರ್ನ ಕೈತಲಿಪ್ಪುನ ಸೂಚನಾ ಫಲಕ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಸೇರ್ದಿನ ಡಾಕ್ಟರ್ನ ಕುಲೆ ಮುಲ್ಪ ಜಾಸ್ತಿ ಉಲ್ಲೆರ ಅವತ್ತಂದೆ ಅಕುಲ್ ಮಾತ ಹಿಜಾಬ್ ಪಾರ್ದೆ ಡ್ಯೂಟಿ ಮಂತೊಂದು ಇಪ್ಪೆರ ಅಂಚಾದಿಪ್ಪುನಗ ಇಸಿಜಿಗ್ ಪೋಪುನ ಪುರ್ತುಡು ಬುರ್ಕದೆತ್ತದು ಪೋಡಾಪುಂಡು ದಾಯಪಂಡ ಮಲ್ಲ ಮಲ್ಲ ಅಪಘಾತ ಅತ್ತಂಡ ಇಸಿಜಿ ಪುರ್ತುಡು ಮಾತ್ರ ಬುರ್ಕ ದೆಪ್ಪೊಡಾಪುಂಡು ಬುರ್ಕದೆತ್ತಿಜಿಂಡ ಚಿಕಿತ್ಸೆ ಮನ್ಪುನಿ ಎಂಚ ಇಸಿಜಿ ಮನ್ಪುನಿ ಎಂಚ ಅಂಚಿನ ಪುರ್ತುಡು ಮಾತ್ರ ಬುರ್ಕ ದೆಪ್ಪೊಡಾಪುಂಡು ಪಂದು ಮೋನು ಬಪ್ಪಳಿಗೆ ಸ್ಪಷ್ಟೀಕರಣ ಕೊಡ್ತೆರ ಒಂದು ಒವ್ವೆ ಕೋಮು ಭಾವನೆಡು ಪಾಡ್ದಿನ ಸೂಚನಾ ಫಲಕ ಅತ್ತು ಕಾಮಲೆ ಕಣ್ಣುಗು ಮಾತ ಮಂಜಲ್ ಪನ್ಪುಲೆಕ ಕೆಲವರು ಪೋಸ್ಟ್ ವೈರಲ್ ಮಂತಿದೆರು ಆಸ್ಪತ್ರೆದ ಉಲೈ ಬುರ್ಕ ಪಾಡ್ದು ಪೋವಲಿ ಅಂಡ ಇಸಿಜಿಗು ಪೋಪುನ ಪುರ್ತುಡು ಬುರ್ಕ ದೆತ್ತದು ಪೋವುಡು ಪಂದು ಮೋನು ಬಪ್ಪಳಿಗೆ ಸ್ಪಷ್ಟನೆ ಕೊಡ್ತಾರೆ. ಅದು ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಾಸ್ಪಿಟಲ್ನ ಒಳಗೆ ರೋಗಿಗಳ ವಾರ್ಡ್ನ ಒಳಗೆ ಒಂದು ರೂಮ್ ಇದೆ. ಅಲ್ಲಿ ಇಸಿಜಿ ರೂಮ್ ಮತ್ತು ಬ್ಯಾಂಡೇಜ್ ಸ್ಟಿಚಿಂಗ್ ಹಾಕುವ ರೂಮ್ ಎಲ್ಲ ಇದೆ. ಅದರಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಬುರ್ಕ ತೆಗೆದು ಒಳಗೆ ಬನ್ನಿ. ಮತ್ತು ಅದರ ಮೇಲೆ ಹರೀಶ್ ಅಂತದ್ದು ಡಾಕ್ಟ್ರದ್ದು ಇದಿದೆ. ನಿಜವಾಗ್ಲೂ ಇದು ಹರೀಶ್ ಡಾಕ್ಟ್ರಿಗೆ ಇದು ಏನು ಸಂಬಂಧ ಇಲ್ಲ. ಅವರು ಆಯುಷ್ಮಾನ್ ಇದರಲ್ಲಿ ವರ್ಕ್ ಮಾಡೋರು, ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಅದು ಅವರ ಹೆಸರು ಮೇಲೆ ಹಾಕಿದ್ರು. ಆಯುಷ್ಮಾನ್ಗೆ ಬೇಕಾದರೆ ಕಾಲ್ ಮಾಡಿ ಅಂತೇಳಿ ಅವರ ನಂಬರ್ ಹಾಕಿದ್ರು. ಸುಮಾರು ಜನ ಈ ವಿಷಯ ಅದು ಯಾರೋ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ರು. ಅದು ಫುಲ್ ವೈರಲ್ ಆಗಿತ್ತು. ಡಾಕ್ಟ್ರಿಗೆ ಸಹ ಕಾಲ್ ಕೆಲವರು ಮಾಡಿದ್ರಂತೆ. ಆ ಡಾಕ್ಟ್ರ್ ವಿಷಯ ಹೇಳಿದ್ದಾರೆ. ಮತ್ತು ನಮಗೂ ಗ್ರೂಪಲ್ಲಿ ಹಾಕುವಾಗ ನಾನು ಒಂದು ಅದಕ್ಕೆ ಸೃಷ್ಟಿಕರಣ ಕೊಟ್ಟಿದ್ದೆ. ಏನು ವಿಷಯ ಏನಂದರೆ, ಅಲ್ಲಿ ಅದು ಬುರ್ಕ ತೆಗೆದು ಒಳಗೆ ಬಂದಂತೇಳಿ ಹಾಸ್ಪಿಟಲ್ ಎದುರುಗಡೆ ಹಾಕಿದ ಬೋರ್ಡ್ ಅಲ್ಲ. ಆ್ಯಕ್ಚುಲಿ ಅಲ್ಲಿ ನಮ್ಮ ಮುಸ್ಲಿಮ್ಸ್ಗೆ ನಾವೇ ತುಂಬ ಜನಕ್ಕೆ ಯಾವ್ದು ಬೇಕಾದ ಟ್ರೀಟ್ಮೆಂಟ್ ನಮಗೆ ಕೊಡಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಿದೆ. ಮತ್ತು ಇಂಥ ಒಂದು ಸರಿಯಾದ ರೀತಿಯಲ್ಲಿ ಹೋಗ್ತಿರುವಾಗ ಸುಮ್ಮನೆ ಕೆಲವೊಂದು ವಿಚಾರ ವಿವಾದವಾಗೋದು ಯಾಕಂತೇಳಿ ನಾನು ಅಲ್ಲಿ ಒಂದು ಸೃಷ್ಟಿಕರಣ ಕೊಟ್ಟೆ. ಯಾಕಂದರೆ ಒಳಗಡೆ ಸ್ಟಿಚಿಂಗ್ ರೂಮು, ಬ್ಯಾಂಡೇಜ್ ರೂಮು ಮತ್ತು ಇಸಿಜಿ ರೂಮು. ಈಗ ನಾವು ಗಂಡಸರು ಯಾರಾದರೂ ಕರ್ಕೊಂಡು ಹೋದರೆ ಇಸಿಜಿ ರೂಮು ಶರ್ಟ್ ಬಿಚ್ಚಿ ಬನ್ನಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಮುಸ್ಲಿಮ್ಸ್ ಯಾರೋ ಒಳಗೆ ಹೋಗುವಾಗ ಬುರ್ಕ ತೆಗೆದು ಬನ್ನಿ ಅಂತ ಸ್ಪಾಟಲ್ಲಿ ಆವಾಗ ಹೇಳಲಿಕ್ಕಾಗ ನಮ್ಮ ಜೈನಬ ಡಾಕ್ಟ್ರೆಲ್ಲ ಅಲ್ಲಿದ್ದಾರೆ. ಅವರೇ ಆ್ಯಕ್ಚುಲಿ ಇದು ಮಾಡಿಸಿರೋದು. ಮತ್ತು ನಮ್ಮ ಡಾಕ್ಟ್ರು ತುಂಬ ಜನ ಇದ್ದಾರೆ ಅಲ್ಲಿ. ಸ್ಪಾಟಲ್ಲಿ ಹೇಳಿದರೆ ಕೆಲವರಿಗೆ ಕೋಪ ಬರ್ತದೆ, ಬುರ್ಕ ತೆಗೀರಿ ಅಂತೇಳಿ. ಅದಕ್ಕೆ ಅವರೊಂದು ಸ್ಟಿಕ್ಕರ್ ಹಾಕಿದ್ರು. ಅದನ್ನು ನಾವು ಗಮನಿಸಲಿಲ್ಲ. ಆ ಸ್ಟಿಕ್ಕರ್ ಹಾಕಿದ್ದು ಕೆಲವೊಂದು ಫೋಟೋ ತೆಗೆದು ವಿವಾದವಾಗಿತ್ತು. ಆಗ ನಾವೊಂದು ಸೃಷ್ಟಿಕರಣ ಕೊಟ್ಟಿದ್ವಿ, ಈ ಥರ ಅಂತೇಳಿ. ಅದು ಮತ್ತೆ ಫುಲ್ ವಾಟ್ಸಪ್ಪಲ್ಲಿ ಹಾಕಿ ವೈರಲ್ ಆಯಿತು. ವೈರಲ್ ಆಗಿ ಅದನ್ನು ಡಾಕ್ಟ್ರುಗಳ ಮತ್ತು ಇದು ವಿವಾದ ದೊಡ್ಡದಾಗೋದು ಬೇಡ ಅಂತೇಳಿ ಬೇರೆಯವರು ಕಾಲ್ ಮಾಡಿ ಅದು ತೆಗೆದಿದ್ದಾರೆ. ಈಗ ಆ ವಿಚಾರ ಯಾವುದಿಲ್ಲ. ಇಲ್ಲಿ ನಿಜವಾಗ್ಲೂ ಆ ಥರ ಯಾವುದು ಕೋಮು ಭಾವನೆ ಯಾವುದು ನಡೀತಾ ಇಲ್ಲ. ನಮ್ಮ ಸರ್ಕಾರ ಈಗ ಕೆಲವೊಂದು ಡಾಕ್ಟರ್ಸ್ ಇದೆ, ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ. ಎಷ್ಟು ಗಂಟೆ ರಾತ್ರಿ ಹೋದರೂ ನಮಗೆ ಇದು ಬೇಕಾದ ರೀತಿಯ ರೆಸ್ಪಾನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಅದೊಂದು ಸುಮ್ಮನೆ ವಿವಾದ ಆಗೋದು ಬೇಡ ಅಂತೇಳಿ ನಾವು ಸೃಷ್ಟಿಕರಣ ಕೊಟ್ಟಿದ್ದೇವೆ.